ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಫಿಸಿಯೋಥೆರಪಿ ವಿಭಾಗದ ವತಿಯಿಂದ ಇಂಜುರಿ ಪ್ರಿವೆನ್ಷನ್ಸ್ ಅಂಡ್ ರಿಟರ್ನ್ ಟು ಪ್ಲೇ ಸ್ಟ್ರಾಟಜೀಸ್ ಇನ್ ಸ್ಪೋರ್ಟ್ಸ್ ಎನ್ನುವ ವಿಚಾರದ ಬಗ್ಗೆ 2 ದಿನಗಳ ಕಾಲ ನಡೆಯಲಿರುವ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮವು ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನ ಮಿನಿ ಹಾಲ್ನಲ್ಲಿ ನಡೆಯಿತು. ನಗರದ ಪಂಪೆಲ್ನಲ್ಲಿರುವ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನ ಮಿನಿ ಹಾಲ್ನಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಕಾರ್ಯಾಗಾರವನ್ನು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಭುರಾಜ್ ಜಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಫಾದರ್ ಮುಲ್ಲರ್ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಈಗ ಇಲ್ಲಿಗೆ ಬಂದಿರುವುದು ಮರಳಿ ಮನೆಗೆ ಬಂದಂತಾಗುತ್ತಿದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ಕಲಿತಿದ್ದೇನೆ ಎಂದು ಹೇಳಿದರು. So I came to Muller's for my post-graduation in 2006 and studied for 2 years, and then I worked for 2 more years. This was the place where I was nurtured by great mentors, my faculty back then, and many of my students who became faculty now. So it was quite emotional, and it's a feel-good factor when I came here. And there were a lot of changes in Father Muller's as well as Mangalore. It was difficult for me to find out a few places. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯ್ಲಾ ಅವರು ಮಾತನಾಡಿ, ನಮ್ಮ ದೇಶದಲ್ಲಿ ಅನೇಕ ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳು ಮುಂಚೂಣಿಯಲ್ಲಿದ್ದಾರೆ. ಕ್ರೀಡೆಯಲ್ಲಿ ರಾಜಕೀಯ ಬರಬಾರದು, ಇನ್ಫ್ಲೂಯೆನ್ಸ್ ಇರಬಾರದು, ಪಾರದರ್ಶಕತೆಯಿಂದ ಕ್ರೀಡೆ ಬೆಳೆಯಬೇಕು ಎಂದು ಹೇಳಿದರು. At the lower level, district level, or even state level or national level, it's very difficult. Some godfather is required, or sometimes godmother is required. I think you understood. Though the talent is not recognized and influence takes place or politics enters, and therefore either one gets an opportunity and another loses an opportunity. And therefore, what I would like to stress upon is to get an opportunity in sports and games comes first. Then rest, winning and losing. Sometimes success, sometimes failure. ಇನ್ನು ನಗರದ ಪಂಪೆಲ್ನಲ್ಲಿರುವ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನ ಮಿನಿ ಹಾಲ್ನಲ್ಲಿ ಮಾರ್ಚ್ 7 ಮತ್ತು 8ರಂದು 2 ದಿನಗಳ ಕಾಲ ಇಂಜುರಿ ಪ್ರಿವೆನ್ಷನ್ ಅಂಡ್ ರಿಟರ್ನ್ ಟು ಪ್ಲೇ ಸ್ಟ್ರಾಟಜೀಸ್ ಇನ್ ಸ್ಪೋರ್ಟ್ಸ್ ಎನ್ನುವ ವಿಚಾರದ ಬಗ್ಗೆ ಕಾರ್ಯಾಗಾರ ನಡೆಯಲಿದೆ. ಈ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಫಾದರ್ ಅಜಿತ್ ಬಿ ಮೆನೇಜಸ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಲ್ವನ್ ಟಿಸೋಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಫಿಸಿಯೋಥೆರಪಿ ವಿಭಾಗದ ಸಂಯೋಜಕರಾದ ಚೆರಿಷ್ಮಾ ಡಿಸಿಲ್ವಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಫಿಸಿಯೋಥೆರಪಿ ವಿಭಾಗದ ಆರ್ಗನೈಸಿಂಗ್ ಸೆಕ್ರೆಟರಿ ಲೇಹು ಮೆಂಡೋನ್ಸಾ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ಬಿ4 ನ್ಯೂಸ್, ಮಂಗಳೂರು.